ವಿಶ್ವರೂಪಕದ ನಿರ್ಮಾಣ ಉತ್ಸವ ಆರ್ಟ್ಸ್ ಪುತ್ತಾರು. ಸಂಪೂರ್ಣ ಸಹಕಾರ ಸಂಗಮ್ ಫ್ರೆಂಡ್ಸ್ ಕಟ್ಪಾಡಿ. ಶೋಭಾಯಾತ್ರೆಗೆ ಮೆರುಗನ್ನು ನೀಡಲು ಮೂರುಕಟ್ಟ ಮಿತ್ರ ಮಂಡಳಿ ರಿಜಿಸ್ಟರ್. ಮೂರುಕಟ್ಟ ಮಿತ್ರ ಮಂಡಳಿ ರಿಜಿಸ್ಟರ್ಡ್ ಮಿತ್ರನಗರ ಕುಂಬಳ ಇವರ 23ನೇ ವರ್ಷದ ದೃಶ್ಯ ರೂಪಕ ಶಿವನ ಅಂಶದಿಂದ ಶಿವನಿಂದಲೇ ವಿದ್ಯಾ ಆನಂದ ಆದರೆ ವೈಷ್ಣವ ಶಕ್ತಿಯಾದ ಶ್ರೀರಾಮನ ಅಪ್ರತಿಮ ಶ್ರೀ ಶಿವೋತ್ತಮ. ಹಾಗಾಗಿ ಆಂಜನೇಯ ಹರಿಹರ ಈ ನಿಸರ್ಗದಲ್ಲಿ ಹರಿಗೂ ಹರನಿಗೂ ಭೇದವಿದೆ. ಶೈವ ವೈಷ್ಣವ ಭಿನ್ನವಲ್ಲ. ಒಂದೇ ಸೃಷ್ಟಿ ನಿಯಮದಲ್ಲಿ ಅರಳಿರುವ 2 ಅಮರ ಪುಷ್ಪಗಳಷ್ಟೇ. ಈ ಸಂದೇಶದ ಮುಖೇನ ಶಿವಾಂಜನೇಯನ ಸಂಗ್ರಾಮ ನಿರ್ಣಾಯಕತೆಯನ್ನು ತಲುಪುತ್ತದೆ. ಹರಿಹರ ಬಾಂಧವ್ಯದ ಸಂದೇಶ ಲೋಕಕ್ಕೆ ಸಾರಿದಂತಾಗುತ್ತದೆ. ಈ ಮೂಲಕ ಜಗತ್ತು ಕಲ್ಯಾಣವಾಗುತ್ತದೆ. ಆತ್ಮೀಯ ಭಗವದ್ಭಕ್ತ ಬಾಂಧವರೇ, ಈ ನಯನ ಮನೋಹರ ಸ್ತಬ್ಧ ಚಿತ್ರದ ಪರಿಕಲ್ಪನೆ, ನಿರ್ಮಾಣ ಹಾಗೂ ನಿರ್ವಹಣೆ ಉತ್ಸವ ಆರ್ಟ್ಸ್ ಪುತ್ತಾರು. ಸಾಹಿತ್ಯ ಡಾಕ್ಟರ್ ಅರುಣ್ ಗುಂಡ. ಸಲಹೆ ಮತ್ತು ಸಹಕಾರ ಜೆಪಿ ಆಚಾರ್ಯ ಕೋಟೆಕಾರ್, ಸ್ಪರ್ಶ ಆರ್ಟ್ಸ್. ಸಂಗೀತ ಮತ್ತು ಧ್ವನಿ ಮುದ್ರಣ ಗುರುರಾಜ್ ಎಂ.ವಿ. ಸಾಯಿರಾಮ್ ಸ್ಟುಡಿಯೋ, ಮಂಗಳೂರು. भुजगेन्द्रहारम्
ದಿನಗಳೆನ್ನದೆ ಗಂಟೆ ದಿನಗಳೆನ್ನದೆ ನಡೆಯುತ್ತದೆ ಶಿವಾಂಜನೇಯ ಸಂಗ್ರಾಮ. ಪ್ರಕೃತಿಯಲ್ಲೆಲ್ಲ ಅಲ್ಲೋಲ ಕಲ್ಲೋಲ, ದೇವದಾನವರಲ್ಲಿ ಆತಂಕ, ಯಾರು ಸೋಲದ ಯಾರು ಗೆಲ್ಲದ ಶಿವಾಂಜನೇಯ ಸಂಗ್ರಾಮ. ഏതാണ്ട് പത്തൊമ്പതായി അങ്ങേര് ദിനം ದಾಳಿಂಚ ಬೆಟ್ಟವರು ಕಂಡದೇ ತಿಳಿಯುಜಿ ದಾಳಿಗಪ್ಪ ಬೇಗ ಬಲೆಪ್ಪೆ ಇಲ್ಲಿಂದ ಪುಟ್ಟು ಕರ್ದ ಹೊರ ಬಲೆಯಪ್ಪೆ ಬಗ್ಗಿಜಾರ ಕೋಪಲಾನು ತಾಯಿ ವೈಷ್ಣವಿ ಇನ್ನು ಕೋಪಲ ಈ ಎಂಟ ಬಾಲದ ಮುಖದಾಯ ഞാൻ ലെപ്പുന
தலைவரே அச்சத்தமாக நீங்க முன்னிட்டு கோபத பொருள் செய்யக்கூடாது யாரு நீங்க ஒன்ற பொறுத்து காப்பாய நல்ல வைஷ்ணவி ఇంక జోరు బడ అప్పుడు అంతే అత్తే ఇది ఏడాది కనబడిన నైవేద్యం ఉంది సరే तदात्मानं सृजाम्यहं परित्राणं
ಭಗವಾನ್ ಶ್ರೀರಾಮನು ದಶಾವತಾರಿಯಾಗಿ ಪ್ರೇಕ್ಷಯುಗದಲ್ಲಿ ರಾಮನಾಗಿ ದ್ವಾಪರಯುಗದಲ್ಲಿ ಕೃಷ್ಣನಾಗಿ ಕಲಿಯುಗದಲ್ಲಿ ಶಾಂತರಾಗಿ ಮತ್ತೆ ಜರಿಮಲೆಯಿಂದ ನವಜಾತ ಶಿಶುವನ್ನು ರಕ್ಷಿಸಲು ಆದಿಶೇಷ ಒಡೆಯಾಗಿ ನಿಲ್ಲಿಸುತ್ತಾರೆ. ದಲ್ಲಿ ವಾಯುತತ್ವ ಬಿದ್ದಾಗ ಆ ಪರ್ವತದ ಬಂಡೆಗಳು ಸಿಡಿದು ಸಾಕಷ್ಟು ದೂರಕ್ಕೆ ಹಿಂದೆ ಬಿದ್ದಿತ್ತು. ವಜ್ರಾಯುಧದ ಆಘಾತದಿಂದ ಬಾಲ ಹನುಮನ ಧ್ವನಿಗೆ ಪೆಟ್ಟಾಯಿತು. ದವಡಿಯನ್ನು ಸಂಸ್ಕೃತದಲ್ಲಿ ಅನುಭವವನ್ನು ಕರೆಯುತ್ತಾರೆ. ಅವನಿಗೆ ಬಿಟ್ಟು ಬಿಟ್ಟು ಕೂಡಿದ್ದಕ್ಕೆ ಅಂಜನ ಪುತ್ರನಿಗೆ ಹನುಮಾನ್ ಅಂತ ಹೆಸರು. ತನ್ನ ಪುತ್ರವನ್ನು ರಕ್ಷಿಸಲು ಗಾಳಿ ಬಿಸಿದಾಡಲು ಗಾಳಿ ಇಲ್ಲದಾಗ ಜೀವಜಂತು ಸೃಷ್ಟಿಪುಟನಿಗೆ ಯಾವ ಅಸ್ತ್ರದಿಂದ ಸಾವು ಬರಲಿ ಎಂದು ಆಶೀರ್ವಾದ ಮಾಡಲು ಇಂದ್ರನಿಂದ ಇಚ್ಛಾವರದ ವರವನ್ನು ಪಡೆಯಲು तू तव भोर घरे दावनु पाणी ना ओढे तन दावनु
ದರ್ಶನ ನೀಡುತ್ತಾಯೆ. ನೀಡಿದ ಈ ಶಾಂತ ಸ್ವರೂಪದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಶಕ್ತಿಯ ಸಮ್ಮೇಳನಗೊಂಡಿರುವ ನನ್ನ ಕೃತಿಯನ್ನು ಸ್ವರ್ಣ ರೇಖಾಂಕಿತ ರಂಗದ ಬಳಿ ಅದನ್ನು ವೀಕ್ಷಿಸುವಂತೆ ಶ್ರೀಚಕ್ರದ ಮೇಲೆ ಪ್ರತಿಷ್ಠಾಪಿಸು. ಈ ಪುಣ್ಯಭೂಮಿ ಆನಂದವಾಗುವುದು. ಜಗತ್ತು ಶಂಕರಾಚಾರ್ಯನೆಂಬ ಹೆಸರು ನೀಡಿದ ವಿಶ್ವವಿಖ್ಯಾತನಾಗುವೆ. ದುರ್ಗಾಶ್ಮಿ. ತಾಯಿಯ ಅಪೇಕ್ಷೆಯಂತೆ ಹೊನ್ನೂರಿನಲ್ಲಿ ಮೂಕಾಂಬಿಕೆಯ ಪ್ರತಿಷ್ಠಾಪನೆ ನಡೆಯುತ್ತದೆ. ಬನ್ನಿ, ತಾಯಿ ಮೂಕಾಂಬಿಕೆಗೆ ಭಾರತ ಬೆಳಗೋಣ. ಮಾತಾ
ಗಜ ರೂಪದಲ್ಲಿದ್ದ ಹಿಂದಕ್ಕಿಲ್ಲ ಮೋಕ್ಷವನ್ನು ಪಡೆಯುತ್ತಾರೆ. ಹರಿಯ ನೆನೆದವರಿಗೆ ಪರಮ ಪದವಿಯೂ ಉಂಟು. ಸರಿಯಾದ ವರದನ್ನು ಶರಣು
ವೇದಿಕೆ ಓಂ ಶಕ್ತಿ ಘಟಕ ಕುಂಪಣ ಇವರ 10ನೇ ವರ್ಷದ ಕಲಾ ಕಾಣಿಕೆ ಉತ್ತರ ಪ್ರದೇಶದ ಶ್ರೀ ಬಾಲಕೃಷ್ಣ ಮಂದಿರ ಕುಂಪಲ 25ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ Sinchara
ಮಾತಾ